ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ಮತ್ತೊಂದು ವರ್ಲ್ಡ್ ರೆಕಾರ್ಡ್ಗೆ ಸಾಕ್ಷಿಯಾಗಿದೆ. ರೆಮೋನಾ ಇವೆಟ್ ಪೆರೇರಾ ನಿರಂತರ ಭರತನಾಟ್ಯ ಮಾಡಿ ದಾಖಲೆ ಮಾಡಿದ್ರೆ ಇದೀಗ ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಅರೆ ಇದೇನಿದು ಇನ್ನೊಂದು ಹೊಸ ವಿಶ್ವ ದಾಖಲೆ ಅಂತೀರಾ? ಬನ್ನಿ ಈ ವರದಿ ನೋಡ್ಕೊಂಡು ಬರೋಣ. ಮನಸ್ಸಿದ್ದರೆ ಮಾರ್ಗ, ಸಾಧಿಸಿದರೆ ಸಬಳವನ್ನು ನುಂಗಬಹುದು ಎಂಬ ಗಾದೆ ಮಾತಿದೆ. ಈಗಾಗಲೇ ಭರತನಾಟ್ಯದಲ್ಲಿ ಸಾಧನೆ ಮಾಡಿ ವಿಶ್ವ ದಾಖಲೆ ಮಾಡಿರುವ ಮಂಗಳೂರಿನ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕಿರೀಟಕ್ಕೆ ಇದೀಗ ಇನ್ನೊಂದು ವಿಶ್ವ ದಾಖಲೆ ಸೇರ್ಪಡೆಗೊಂಡಿದೆ. ಸಂತ ಅಲೋಷಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಪತ್ರಿಕೋದ್ಯಮ ವಿಭಾಗದ ನಿಕಟಪೂರ್ವ ಉಪನ್ಯಾಸಕ, ಬಹುಮುಖ ಪ್ರತಿಭೆಯ ಸಂಗೀತ ಶಿಕ್ಷಕ, ದೇರಬೈಲ್ ನಿವಾಸಿ 29 ವರ್ಷ ಪ್ರಾಯದ ರೂಬನ್ ಜೇಸನ್ ಮಚಾಡೋ ಅವರು ಸಂತ ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ಕೊಳಲನ್ನ ನುಡಿಸುತ್ತಾ 700 ಮೀಟರ್ಗೂ ಅಧಿಕ ದೂರವನ್ನ ಹಿಮ್ಮುಖವಾಗಿ ಈಜುತ್ತಾ ಸಾಗುವ ಮೂಲಕ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ನಲ್ಲಿ ದಾಖಲೆ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಿಸಿದ್ದಾರೆ. ಎಪ್ಪತ್ತೈದು ಮೀಟರ್ ಉದ್ದಗಲದ ಈಜುಕೊಳದಲ್ಲಿ ರೂಪನ್ ಅವರು ಕೊಳಲನ್ನೂದುತ್ತಾ ಈಜಾಡುತ್ತಲೇ 6 ಬಾರಿ ಸುತ್ತು ಹಾಕಿದ್ದಾರೆ. ತಾನು ನೀರಿನಲ್ಲಿ ಇದ್ದೇನೆಂಬ ಪರಿವೇ ಇಲ್ಲದೆ ಸುಮಾರು 20 ನಿಮಿಷ ಕಾಲ ತದೇಕ ಚಿತ್ತದಿಂದ ಕೊಳಲನ್ನ ಸುಶ್ರಾವ್ಯವಾಗಿ ನುಡಿಸುತ್ತಾ ಸಾಗಿ ಮನಸೂರೆಗೊಳಿಸಿದ್ದಾರೆ. ಅವರು ಈಜಾಡುತ್ತಾ ಸಾಗಿದ ವೇಳೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮನೀಶ್ ಬಿಷ್ಣೋಯ್ ನೇತೃತ್ವದ ತಂಡದವರು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ರೂಪನ್ ಅವರು ಕೊಳಲು ನುಡಿಸುತ್ತಾ 700 ಮೀಟರ್ಗೂ ಹೆಚ್ಚು ದೂರ ಈಜಿ ವಿಶಿಷ್ಟವಾದ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಅವರ ಸಾಧನೆಯನ್ನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲಿಸಲಾಗಿದೆ. ಈಜುತ್ತಿರುವಾಗಲೇ ಕೊಳಲನ್ನು ನುಡಿಸಿ ಏಕಕಾಲದಲ್ಲಿ 2 ಕೆಲಸಗಳನ್ನ ನಿರ್ವಹಿಸುವುದು ಬಹಳ ಕಷ್ಟಕರ ಮತ್ತು ಅವರು ಅದನ್ನ ಬಹಳ ಚೆನ್ನಾಗಿ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಈಜುತ್ತಾ ಕೊಳಲು ನುಡಿಸಿದ್ದನ್ನ ಇದೇ ಮೊದಲು ನೋಡಿದ್ದೇನೆ ಎನ್ನುತ್ತಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಏಷ್ಯಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮನೀಶ್ ಬಿಷ್ಣೋಯ್. Today, Mr. Ruben Machado has created a world record. He has performed 2 activities simultaneously. He has performed back float swimming while playing the flute. So he has performed it for 800 meters. As per the measurement of under the norms of Golden Book of World Records, the exact whatever distance he has covered, which would be exactly more than 700 meters, that would be done. So at present we have given the provisional certificate. Very soon after exact counting the video and all, the final certificate would be issued. I'll say one thing that under the guidance of Father Praveen Maltis, Mr. Machado has done such a tremendous job. The swimming pool at the St. Aloysius University, which is of international norms, has definitely supported him to got this world record. So many congratulations to Mr. Machado. ರೂಬನ್ ಅವರು ದಾಖಲೆ ಸ್ಥಾಪಿಸಿ ನೀರಿನಿಂದ ಮೇಲೆ ಬರುತ್ತಲೇ ತಂದೆ ರಿಚಾರ್ಡ್ ಮತ್ತು ಪತ್ನಿ ಅನುಷಾ ಅವರು ಆನಂದ ಭಾಷ್ಪ ಸುರಿಸಿಕೊಂಡೇ ರೂಬನ್ ಅವರನ್ನ ಆಲಂಗಿಸಿಕೊಂಡರು. ತಾಯಿ ಜೇನ್ ಅವರು ಅಭಿನಂದಿಸಿದರು. ತಾಯಿ ಜೇನ್ ಕೂಡ ಈಜುಗಾರತಿ ಆಗಿದ್ದು ಕೊಳಲನ್ನು ನುಡಿಸುತ್ತಾರಂತೆ. ಭಾರತೀಯ ಸಂಗೀತದ ಬಗ್ಗೆ ಅಪ್ಪಟ ಆಸಕ್ತಿ ಬೆಳೆಸಿಕೊಂಡ ಕುಟುಂಬವದು. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಆಕ್ಚುಲಿ 150 ಅಥವಾ ಅದಕ್ಕಿಂತ ಜಾಸ್ತಿ ಅಂದ್ರೆ 300 ಮೀಟರ್ಸ್ ಮಾಡುದಂತ ಇತ್ತು. ಆದ್ರೆ ಇವತ್ತು ಏನಾಯ್ತು ಗೊತ್ತಿಲ್ಲ, ಎಲ್ಲಿಂದ ಎನರ್ಜಿ ಬಂತು ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಮಾಡಿದ್ರು ಅವರು. ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೆ ತುಂಬಾ ಖುಷಿ ಆಗಿದೆ. ಅವರು ಸ್ವಿಮ್ಮಿಂಗಿಗೆ ಬರ್ತಾ ಇದ್ರು, ಡೈಲಿ ಬರ್ತಾರೆ. ಸೊ ನನಗೆ ರಜೆ ಇರುವಾಗ, ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಸೊ ರಜೆ ಇರುವಾಗ ನಾನು ಅವ್ರ ಜೊತೆ ಬರ್ತಾ ಇದ್ದೆ. ಬಂದು ಅವರು ರೌಂಡ್ಸ್ ತೆಗೆಯುವಾಗ ನಾನು ವಿಡಿಯೋಸ್ ಮಾಡಿ ಅವರಿಗೆ ಕರೆಕ್ಷನ್ ಇದ್ರೆ ಮತ್ತೆ ವಿಡಿಯೋಸ್ ನೋಡಿ ಕರೆಕ್ಟ್ ಮಾಡ್ಬೋದಲ್ಲ, ಟರ್ನ್ ತೆಗೆಯೋದು ಅದೆಲ್ಲ. ಸೊ ಫಿನ್ಸ್ ಕಾಲು ಮೂವ್ ಮಾಡೋದು ಅದೆಲ್ಲ ಮೂವ್ಮೆಂಟ್ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೆ. ಅದನ್ನ ನೋಡಿ ಅವ್ರು ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇದ್ರು. 2 months ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಿತ್ ಫ್ಲೂಟ್. ರೆಗ್ಯುಲರ್ ಸ್ವಿಮ್ಮಿಂಗ್ ಅವರು ದಿನಾಲು ಮಾಡ್ತಾರೆ, ಲೈಕ್ ಎವ್ರಿ ಡೇ ಫ್ರಮ್ ಮೆನಿ ಇಯರ್ಸ್, ಫ್ರಮ್ 3 years ಹಿ ಇಸ್ ಡೂಯಿಂಗ್ ಮಾಡ್ತಾ ಇದ್ದಾರೆ.
ಡೈಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ಸ್ವಿಮ್ಮಿಂಗ್ ಆದ ನಂತರವೇ ಅವರ ಬಾಕಿ ಡೈಲಿ ರೂಟೀನ್ ಸ್ಟಾರ್ಟ್ ಆಗೋದು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ ವಂದನೀಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಮಾತನಾಡಿ, 2 ತಿಂಗಳ ಹಿಂದಷ್ಟೇ ನಮ್ಮಲ್ಲಿ ರೆಮೋನಾ ನೃತ್ಯದಲ್ಲಿ ವಿಶ್ವ ದಾಖಲೆ ಮಾಡಿದ್ದರು. ಇದೀಗ ನಮ್ಮದೇ ಈಜುಕೊಳದಲ್ಲಿ ರೂಬನ್ ಮತ್ತೊಂದು ದಾಖಲೆ ಸ್ಥಾಪಿಸಿದ್ದಾರೆ. 140 ವರ್ಷಗಳ ಇತಿಹಾಸ ಇರುವ ನಮ್ಮ ಕಾಲೇಜಿಗೆ ಇದೊಂದು ಹೆಮ್ಮೆ ಎಂದು ಹೇಳಿದರು. See the unprecedented record here at St. Aloysius swimming pool by Mr. Ruben Jason Machado. I would like to congratulate you on behalf of all of us gathered here, especially from St. Aloysius and all the people here, the management, the rector and all the Jesuits, all the faculty members, all the students of St. Aloysius and all the alumni. A wonderful achievement indeed. We are really honored and also very proud of your achievement. I know when Ramona did a record, we never thought we could make a record here. I met Dr. Manish Bishnoi almost a year ago. Before that, and I really understood we have a lot of potential here and we can make records. Then on, I was in touch with him, and it was possible only because of his encouragement and support. ವಿಶ್ವ ದಾಖಲೆ ಬರೆದ ರೂಬನ್ ಅವರು ಪ್ರತಿಕ್ರಿಯಿಸಿ, ಈ ಹಿಂದೆ ತಾನು ಇದೇ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಉಪನ್ಯಾಸಕನಾಗಿದ್ದೆ. ಈಗ ಪೂರ್ಣಕಾಲಿಕ ಸಂಗೀತಗಾರನಾಗಿದ್ದೇನೆ. ಕೆಲವು ಕಾಲೇಜುಗಳಲ್ಲಿ ಸಂಗೀತ ತರಬೇತಿ ನೀಡುತ್ತಿದ್ದೇನೆ. ಕಳೆದ 3 ವರ್ಷಗಳ ಹಿಂದೆ ಈಜು ಕಲಿತಿದ್ದು ಪ್ರತಿದಿನ ಅಭ್ಯಾಸ ಮಾಡುತ್ತಿದ್ದೇನೆ. ಈ ಸಾಧನೆಗೆ ನನಗೆ ತಂದೆಯೇ ಪ್ರೇರಣೆ ಎಂದರು. ಸೊ ಈ ಸ್ವಿಮ್ಮಿಂಗಿಗೆ ನಾನು ತುಂಬ ಪ್ರಿಪರೇಷನ್ ಮಾಡಿದ್ದೇನೆ. ನಾನು ಬೆಳಿಗ್ಗೆ ಇಲ್ಲಿ ಬಂದ ನಂತರ ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇನಿಷಿಯಲಿ ಇದು 150 ಮೀಟರ್ಸ್ ಅಂತ ಜಸ್ಟ್ ಇತ್ತು. ಸೊ ಆದ ನಂತರ ನಾನು 300 ಟ್ರೈ ಮಾಡಿದೆ. ಮತ್ತು ಇವತ್ತು ಆ್ಯಕ್ಚುಲಿ ನಾನು ಎಷ್ಟು ಹೋಗಿದೆ ನನಗೇನೆ ಲೆಕ್ಕ ಇಲ್ಲ. ಸೊ ನಾನು 4 ರೌಂಡ್ ಅಂತ ಅಂದ್ಕೊಂಡಿದ್ದು, ಒಂದು 150 into 4 600 ಆಯ್ತು ಅಂತ ಅಂದ್ಕೊಂಡಿದ್ದೆ. ನನಗೇನೆ ಗೊತ್ತಾಗಲಿಲ್ಲ. ಮೇಲೆ ಬಂದು ನೋಡುವಾಗ ಅದು ಅವರೆಷ್ಟು ಹೇಳಿದರು, 700 ಅರೌಂಡ್ 800 ಅಂತ ಹೇಳಿದರು. ಸೊ ಇನಿಷಿಯಲಿ ಐಡಿಯಾ ನನಗೆ ನನ್ನ ತಂದೆಯವರು ಕೊಟ್ಟಿದ್ದು. ಸೊ ಅವ್ರು ಜಸ್ಟ್ ಈಗ ಐಡಿಯಾ ಹೇಳಿದರು, ಮತ್ತು ಅದರಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಈ ಇವೆಂಟಿಗೆ ಆ್ಯಕ್ಚುಲಿ ಪ್ರಿಪರೇಷನ್ಸ್ ತುಂಬ ಉಂಟು. ಅಂದರೆ ಯು ಶುಡ್ ಬಿ ಅ ಗುಡ್ ಫ್ಲೋಟಿಸ್ಟ್ ಆ್ಯಂಡ್ ಆಲ್ಸೋ ಗುಡ್ ಸ್ವಿಮ್ಮರ್. ಸೊ ಸ್ವಿಮ್ಮಿಂಗ್ ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಬರ್ತಿದ್ದೇನೆ ರೆಗ್ಯುಲರ್ ಆಗಿ. ಮತ್ತು ಫ್ಲೂಟ್ ಸಹ ನಾನು ಹ್ಯಾವ್ ಬಿನ್ ಲರ್ನಿಂಗ್ ಫ್ರಮ್ ಪಾಸ್ಟ್ 10-15 odd years. ಸೊ ಹಾಗೆ ಎರಡನ್ನು ಒಟ್ಟಿಗೆ ಹೋಗಲಿಕ್ಕೆ ಸ್ವಲ್ಪ ನನಗೆ ಸುಲಭ ಆಯ್ತು ಅಂತ ಹೇಳ್ಬೋದು. ಸೊ ಹಾಗೆ ಇದು ಯೂನಿಕ್ ರೆಕಾರ್ಡ್, ಇದು ಹೊಸದು ರೆಕಾರ್ಡ್. ಸೊ ಇದಕ್ಕೆ ತುಂಬ ನನಗೆ ಏನು ಡೆಡ್ಲೈನ್ ಅಂತ ಇರಲಿಲ್ಲ. ಸೊ ಐ ವಾಸ್ ಫ್ರೀ ಟು ಸ್ವಿಮ್ ಆಸ್ ಮಚ್ ಆಸ್ ಐ ವಾಂಟ್. ಸಾಮಾನ್ಯರಿಗೆ ಕೊಳಲನ್ನ ಊದಿ ಅದರಿಂದ ಸ್ವರ ಎಬ್ಬಿಸುವುದೇ ದೊಡ್ಡ ಸಾಹಸ. ಅಂಥದ್ರಲ್ಲಿ ರೂಬನ್ ಮಚಾಡೋ ಈಜುಕೊಳದಲ್ಲಿ ಕೊಳಲನ್ನೂದುತ್ತಾ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ನಲ್ಲಿ ವಿಶ್ವ ದಾಖಲೆ ಬರೆಯುವ ಮೂಲಕ ಮಂಗಳೂರಿನ ಹೆಸರನ್ನ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಅವರ ಸಾಧನೆಗೆ ಸೆಲ್ಯೂಟ್ ಹೇಳೋಣ. ರಿಪೋರ್ಟ್ ನಮ್ಮ ಕುಡ್ಲಾ 24/7 ಮಂಗಳೂರು.